ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಆಶ್ರಯದಲ್ಲಿ ಗುಡ್ಡೆಕೊಪ್ಲ ಬೊಬ್ಬರಿಯ ಬಂಟ ದೈವಗಳ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದ ಪ್ರಯುಕ್ತ ಸುಳ್ಯದಿಂದ ಭವ್ಯ ಶೋಭಾಯಾತ್ರೆಯ ಮೂಲಕ ಕೊಡಿಮರವನ್ನು ದೈವಸ್ಥಾನಕ್ಕೆ ತರಲಾಯಿತು. ಸುಳ್ಯ ತಾಲೂಕಿನ ಕೊಳ್ತಿಗೆ ಸುದರ್ಶನ್ ಭಟ್ ಅವರ ತೋಟದಿಂದ ಕಡಿದ ಮರವನ್ನು ಪೆರ್ಲಂಪಾಡಿ, ಕುಮ್ರಾ, ಕಾವು, ಪುತ್ತೂರು ರಾಜ್ಯ ಹೆದ್ದಾರಿಯ ಮೂಲಕ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಾಗಿ ಸುರತ್ಕಲ್ನ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನಕ್ಕೆ ತಂದು ಅಲ್ಲಿ ಕೊಡಿಮರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಹೆದ್ದಾರಿ ಮೂಲಕ ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನಕ್ಕೆ ತಲುಪಿಸಲಾಯಿತು. ಈ ಸಂದರ್ಭ ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು, ಅಧ್ಯಕ್ಷ ಉದಯ ಸಾಮೀನ್, ಸದಾಶಿವ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾದ ಎಸ್ ಗಣಪತಿ, ಸುಧೀರ್ ಶ್ರೀಯಾನ್, ಗೋವರ್ಧನ್ ಶ್ರೀಯಾನ್, ಗುಡ್ಡೆಕೊಪ್ಲ ಮೊಗವೀರ ಸಂಘದ ಅಧ್ಯಕ್ಷ ಕೇಶವ ಎಸ್ ಕುಂದರ್ ಹಾಗೂ ಗುರಿಕಾರರು, ಊರ ಭಕ್ತರು ಪಾಲ್ಗೊಂಡಿದ್ರು. ಶರಸಾದ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.